ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 13ನೇ ಅಧ್ಯಾಯ ಶ್ಲೋಕ 31. ಸ್ವಾದಂಷ್ಟ್ರಾಯ ಉದೃತ್ಯ ನಿಮಗ್ನಾಂ ಸ್ವಾದಂಷ್ಟ್ರಾಯ ಉದೃತ್ಯ ಮಹಿ ನಿಮಗ್ನಾಂ ಸಾ ಉತ್ತಿತ ಸಂರುಚೆ ರಸಾಯ ತತ್ರ ಅಪಿ ದೈತ್ಯಂ ಗದಾಯ ಆಪತಂತಂ ಶುನಾಭ ಸಂದೀಪಿತ ತೀವ್ರಮನ್ಯು. ಅನುವಾದ ಮಧ್ಭಾವದ ಬೈ ಶ್ರೀ ಅಭಯ ಚರಣ ಭಕ್ತಿವೇದನ ಸ್ವಾಮಿ ಶೀಲ ಪ್ರಭುಪಾದ ಕಿ ಜಯ. ಭಗವಾನ್ ವರಾಹನು ಬಲು ಸುಲಭವಾಗಿ ತನ್ನ ಕೋರೆಗಳಿಂದ ಪೃಥ್ವಿಯನ್ನು ಹಿಡಿದು ನೀರಿನ ಮೇಲಕ್ಕೆ ತಂದನು. ಹೀಗೆ ಅವನು ಬಲು ಭವ್ಯವಾಗಿ ಕಂಡನು. ಅವನ ಕೋಪವು ಸುದರ್ಶನ ಚಕ್ರದಂತೆ ಪ್ರಜ್ವಲಿಸುತ್ತಿತ್ತು. ಆ ಕ್ಷಣವೇ ಅವನು ತನ್ನ ಮೇಲೆ ಯುದ್ಧ ಮಾಡಲೆಂತಿಸಿದ ಹಿರಣ್ಯಾಕ್ಷನ ಸಂಹಾರ ಮಾಡಿದನು. ಎಸ್, ಈಗ ನಾನು ಫಸ್ಟಿಗೆ 10 ಶ್ಲೋಕ ಮಾಡಿದ್ದೇನೆ, ಹಾಗಾಗಿ ಇದನ್ನೀಗ ರಿಲೇಟ್ ಮಾಡುವ ಎಂತೆಲ್ಲ ಅಂತ. ಕನೆಕ್ಟಿವಿಟಿ ಇಲ್ಲದ್ರೆ ಕನೆಕ್ಷನ್ ಆಗುವುದಿಲ್ಲ. ಎಸ್, 13ನೇ ಅಧ್ಯಾಯ ವರಾಹ ಅವತಾರ, ಅಪಿಯರೆನ್ಸ್ ಆಫ್ ಲಾರ್ಡ್ ವರಾಹ. ಇದರಲ್ಲಿ ಮೊದಲ 5 ಶ್ಲೋಕಗಳು ವಿದುರ ಎನ್ಕ್ವೈರಿ ಮಾಡುವಂತಹದ್ದು. ಯಾರ ಬಗ್ಗೆ? ಸ್ವಯಂಭೂ ಮನು, ಬ್ರಹ್ಮನ ಮಗ. ಹಾಗೆ ಅವನ ಬಗ್ಗೆ ಕೇಳುವಂತಹದ್ದು. ಮದುವೆ ಆದ್ಮೇಲೆ ಎಂತ ಮಾಡ್ತಾನೆ, ಇದೇನೆ ವಿದುರ ಎನ್ಕ್ವೈರಿ. ಮತ್ತೆ ಮೈತ್ರೇಯ ಹೇಳುವಂತಹದ್ದು. ಎಸ್, ಮತ್ತೆ ಬ್ರಹ್ಮ ಮತ್ತೆ ಸ್ವಯಂಭೂ ಮನು ನಡುವೆ ಸಂಭಾಷಣೆ ನಡೆಯುವಂತಹದ್ದು. 6ರಿಂದ 15 ಶ್ಲೋಕ. ಅಲ್ಲಿ ಅವ ಹೊಳ್ತಾನೆ, ಯಾರು? ಬ್ರಹ್ಮ ಸ್ವಯಂಭೂ ಮನುವನ್ನು, ಅಂದ್ರೆ ಒಬಿಡಿಯಂಟ್ ಸನ್, ಕೇಳುವ ಮಗ. ಹಾಗಾಗಿ ಇದೆಲ್ಲ ಬರ್ತದೆ ಅದರಲ್ಲಿ. ಎಸ್, ಇಲ್ಲಿ ನೋಡಿ, ಅದರ ನಂತರ ಅದು 15 ಶ್ಲೋಕದ ನಂತರ ಶ್ವೇತ ಅವತಾರ ಮತ್ತೆ ನೀಲ ಅವತಾರ, ಶ್ವೇತವರಹ ಮತ್ತೆ ನೀಲ ವರಹ, 2 ವರಗಳ ಬಗ್ಗೆ ಹೇಳ್ತಾರೆ. ಇಲ್ಲಿ ಕೂಡ ಎಂತಂದ್ರೆ, ಇಲ್ಲಿ ಜೀವಗೋಸ್ವಾಮಿ ಹೇಳ್ತಾರೆ ನೋಡಿ, 2 ಬಗೆಯ ಪ್ರಳಯ, ಅಂದ್ರೆ ಚಕ್ಷುರ ಪ್ರಳಯದಲ್ಲಿ ಸ್ವಯಂ ಪ್ರಳಯ ವರ್ಣಿಸಿದ ಉರ್ದು ಲೋಕ. ಎಸ್, ಇಲ್ಲಿ ಶ್ವೇತವರಹದಲ್ಲಿ ಬ್ರಹ್ಮನ ಮೂಗಿನಿಂದ ಬರುವಂತದ್ದು. ಎಸ್, ಬ್ರಹ್ಮನ ಮೂಗಿನಿಂದ. ಮತ್ತೆ ನೀಲ ಅವತಾರ ಅಂದ್ರೆ ನೀರಿನಿಂದ ಬರುವಂಥದ್ದು. ಅದು ಚಕ್ಷುಷ ಮನ್ವಂತರದಲ್ಲಿ. ಈಗ ಬರುವಂಥದ್ದು ಸ್ವಯಂಭುವ ಮನ್ವಂತರ. ಎಸ್, ಇಲ್ಲಿ ಬರುವಂತಹದ್ದು ಅದೇ ಹಿರಣ್ಯಾಕ್ಷನ ಕೊಲ್ಲುವಂಥದ್ದು, ಅದು ನೀಲ ಅವತಾರದಲ್ಲಿ. ಭೂಮಿಯನ್ನು ಮೇಲೆ ಎತ್ತುವಂಥದ್ದು ಮತ್ತೆ ಹಿರಣ್ಯಾಕ್ಷನನ್ನು ಕೊಲ್ಲುವಂಥದ್ದು. ಎಸ್, ಹಾಗೆ 16ರಿಂದ 17 ಶ್ಲೋಕ ಬ್ರಹ್ಮ ಕಂಟೆಂಪ್ಲೇಟ್ ಮಾಡುವಂಥದ್ದು, ಹೇಗೆ ಈ ಭೂಮಿಯನ್ನು ಮೇಲೆ ಎತ್ತುವಂಥದ್ದು. ಅಲ್ಲಿ ಯಾವ ಹೇಳುವಂಥದ್ದು ಅಂತಂದ್ರೆ, ನಾನು ಟೋಟಲಿ ಭಗವಂತ ಇದಕ್ಕೆ ಡೈರೆಕ್ಟ್ ಮಾಡ್ಬೇಕಂತ ಹೇಳ್ತಾನೆ. ಮತ್ತೆ 18ರಿಂದ 19 ಸಣ್ಣ ಈ ವರ ಬರುವಂಥದ್ದು. ಅದರ ಸೈಜ್ ಅಂತಂದ್ರೆ ಕಂಬಿದು ಸೈಜ್ ಅಂತೆ, ಬ್ರಹ್ಮನ ಮೂಗಿನಿಂದ ಬರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು 20ರಿಂದ 22
ಬ್ರಹ್ಮ ಅವನ ಮಕ್ಕಳ ಒಟ್ಟಿಗೆ ಸ್ಪೆಕ್ಯುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಈ ವರಹನ ಬಗ್ಗೆ. ಮತ್ತೆ 23ರಿಂದ 24 ಆಗ ಭಗವಂತ ಭಯಂಕರ ಜೋರು ಶಬ್ದದಿಂದ ರೋರ್ ಮಾಡುವಂಥದ್ದು. 25 ಈ ಸೌಂಡನ್ನು ಕೇಳಿ ಎಲ್ಲ ಯಾವುದು ಈ ತಪ್ಪಲೋಕ, ಜನಲೋಕ, ಸತ್ಯಲೋಕದವರು ವೇದ ಮಂತ್ರವನ್ನು ಚಾಂಟ್ ಮಾಡುವಂಥದ್ದು. 26ನೇ ಶ್ಲೋಕ ಭಗವಂತ ಈ ವೇದದ ಪರ್ಸಾನಿಫಿಕೇಶನ್. ಹಾಗಾಗಿ ಭಗವಂತನಿಗೆ ಗೊತ್ತಾಗ್ತದೆ ಇದನ್ನು ಅವನನ್ನು ಹೊಗಳಿಕೆ ಹೇಳುವುದಂತ ಗೊತ್ತಾಗ್ತದೆ. ಎಸ್. 27ನೇ ಶ್ಲೋಕ ಭಗವಂತನ ಕ್ರಿಯೆಗಳು, ಆಕ್ಟಿವಿಟೀಸ್. ಭಗವಂತ ಎಂತ ಮಾಡುವುದಂದ್ರೆ ಎಲ್ಲ ಮೋಡಗಳು ಮತ್ತೆ ಎಲ್ಲವನ್ನು ಎಂತ ಮಾಡ್ತಾನೆ, ಅವನ ಈ ಟಸ್ಕ್ ಇಂದ, ವರ ಅಂದ್ರೆ ಟಸ್ಕ್, ಅದರಿಂದ ಇದು ಮಾಡ್ತಾನೆ, ಬಿಲ್ಡರ್ ಮಾಡ್ತಾನೆ. ಮತ್ತೆ 28ನೇದು ದಿವ್ಯವಾದದ್ದು. ಭಗವಂತ ಈಗ ವರ ಅವತಾರದಲ್ಲಿ ಬಂದ್ರು ಕೂಡ ನಾವು ತಪ್ಪು ತಿಳಿಯಬಾರ್ದು ಎಂತ ಹೆಚ್ಚಿನವರು ಹೇಳ್ತಾರೆ. ಹಂದಿ ಕೂಡ ಭಗವಂತ ಇಲ್ಲ ಸರ್, ಅದು ತಪ್ಪು. ಹೇಗೆಂದ್ರೆ ಭಗವಂತ ಹಂದಿಯಲ್ಲಿ ಬರ್ಬೋದು, ಎಂಥದಲ್ಲಿ ಕೂಡ ಬರ್ಬೋದು. ಹಾಗಾಗಿ ಭಗವಂತ ಎಂತಂದ್ರೆ ಯಾವ ಇದರಲ್ಲಿ ಬರ್ತಂದ್ರೆ ಆಗ ಟ್ರಾನ್ಸ್ಜೆಂಡಲ್ ಆಗ್ತದೆ. ಇದರರ್ಥ ಹಂದಿ ಭಗವಂತ ಅಂತಲ್ಲ, ಇದು ನಾವು ತಿಳಿಬೇಕು. ಎಸ್. ಮತ್ತೆ ಭಗವಂತ ಎಂತ ಮಾಡುವಂದ್ರೆ 20ನೇ ಶ್ಲೋಕದಲ್ಲಿ ಎಲ್ಲ ಋಷಿಗಳ ಮೇಲೆ ಗ್ಲಾನ್ಸ್ ಮಾಡುವಂಥದ್ದು. ಅವರೆಲ್ಲ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಮತ್ತೆ 23ನೇ ಶ್ಲೋಕದಲ್ಲಿ ಈ ವರಹ ಸಮುದ್ರದ ಮೇಲೆ ಡೈವ್ ಮಾಡುವಂಥದ್ದು. 30ನೇ ಶ್ಲೋಕ. ಎಸ್, 30ನೇ ಶ್ಲೋಕ ಅಲ್ಲಿ ಭೂಮಿಯನ್ನು ಪಡೆಯುತ್ತಾನೆ, ಮತ್ತೆ ಆ ಭೂಮಿಯನ್ನು ಮೇಲೆ ಎತ್ತುವಂಥದ್ದು. ಇವತ್ತು ನಾವು ಮಾಡುವಂಥದ್ದು 31ನೇ ಶ್ಲೋಕ. ಎಸ್. ಈಗ 31ನೇ ಶ್ಲೋಕ ಇಲ್ಲಿ ಬರುವಂತಹದ್ದು ನೀಲವರಹ. ಅಲ್ಲಿ ನಾವು ಶ್ವೇತವರಹ, ಅದು ಸ್ವಯಂಭೂಮನು. ಇಲ್ಲಿ ನೀಲಾವರಹ, ಇದು ಚಕ್ಷುಷ ಮನ್ವಂತರದಲ್ಲಿ ಬರುವಂತಹದ್ದು. ಎಸ್. ಇಲ್ಲಿ ಭಗವಾನ್ ವರಾಹನು ಬಲು ಸುಲಭವಾಗಿ ತನ್ನ ಕೋರೆಗಳಿಂದ ಪೃಥ್ವಿಯನ್ನು ಹಿಡಿದು ನೀರಿನಿಂದ ಮೇಲಕ್ಕೆ ತಂದನು. ಹೀಗೆ ಅವನು ಬಲು ಭವ್ಯವಾಗಿ ಕಂಡನು. ಅವನ ಕೋಪವು ಸುದರ್ಶನ ಚಕ್ರದಂತೆ ಪ್ರಜ್ವಲಿಸಿತು. ನೋಡಿ, ತುಂಬಾ ಕೋಪದಲ್ಲಿದ್ದಾನೆ ಭಗವಂತ. ಆ ಕ್ಷಣವೇ ಅವನು ತನ್ನ ಮೇಲೆ ಯುದ್ಧ ಮಾಡಲು ನಿಂತಿದ್ದ ಹಿರಣ್ಯಾಕ್ಷನ ಸಂಹಾರ ಮಾಡಿದನು. ಈಗ ಅಲ್ಲಿ ಹಿರಣ್ಯಾಕ್ಷನನ್ನು ಕೊಲ್ತಾನೆ. ಎಸ್, ಭಾವಾರ್ಥ. ಶ್ರೀಲ ಜೀವ ಗೋಸ್ವಾಮಿಗಳ ಪ್ರಕಾರ ವೇದ ಸಾಹಿತ್ಯವು ಭಗವಂತನ ವರಾಹ ಅವತಾರವನ್ನು 2 ಬಗೆಯ ಪ್ರಳಯವೆಂದು, ಅಂದರೆ ಚಾಕ್ಷುಷ ಪ್ರಳಯ ಮತ್ತು ಸ್ವಯಂಭೂ ಪ್ರಳಯ ಎಂದು ವರ್ಣಿಸುತ್ತದೆ. ಎಸ್, 2 ರೀತಿಯ ಪ್ರಳಯ ಇಲ್ಲಿ ಹೇಳುವಂತಹದ್ದು. ಇದು ಚಕ್ಷುಷ ಬಗ್ಗೆ, ಪ್ರೀವಿಯಸ್ ಹೇಳಿದ್ದು ಸ್ವಯಂಭುವ ಪ್ರಳಯದ ಬಗ್ಗೆ. ಅಂದ್ರೆ 30 ಶ್ಲೋಕ ತನಕ ಅಲ್ಲಿ ಅದು ಬರ್ತದೆ. ಈಗ ಬರುವಂತಹದ್ದು ಈ ಚಾಕ್ಷುಷ ಪ್ರಳಯ. ಪೂರ್ವ ಲೋಕದ ಗ್ರಹಗಳು ಹೊರತಾಗಿ, ಅಂದರೆ ಜನ, ಮಹರ್ ಮತ್ತು ಸತ್ಯಲೋಕಗಳು ಹೊರತಾಗಿ ಉಳಿದೆಲ್ಲ ಗ್ರಹಗಳು ಜಳಪ್ರಾಯದಲ್ಲಿ ವಿಲಯಗೊಂಡಾಗ ವಾಸವಾಗಿ ಆ ವಿಶಿಷ್ಟ ವರಾಹ ಅವತಾರ ದರ್ಶನವಾಯಿತು. ಊರ್ಧ್ವ ಲೋಕದ ಗ್ರಹಗಳು ಹೊರತಾಗಿ, ನೋಡಿ, ಯಾವ ಜನಲೋಕ, ಮಹರ್ಲೋಕ, ಸತ್ಯಲೋಕ, ಉಳಿದೆಲ್ಲ ಲೋಕಗಳು ಜಲಪ್ರಾಯದಲ್ಲಿ ವಿಲಯಗೊಳ್ತದಂತೆ. ಆದ್ರೆ ಇದು ಆಗುದಿಲ್ಲ. ಪ್ರಭುಪಾದ ಕೆಲವೊಮ್ಮೆ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು, ಈ ಜನಲೋಕ, ಮಹರ್ಲೋಕ, ಸತ್ಯಲೋಕದಲ್ಲಿ ದೇರ್ ಆರ್ ಸಮ್ ಲಿವಿಂಗ್ ಎಂಟಿಟೀಸ್. ಪ್ರಭುಪಾದ ಹೇಳುವಂಥದ್ದು, ದೇರ್ ಆರ್ ಸಮ್ ಲಿವಿಂಗ್ ಎಂಟಿಟೀಸ್, they are advanced
ಅಂಡ್ ದೇ ವಿಲ್ ಗೋ ಬ್ಯಾಕ್ ಟು ಹೋಮ್ ಬ್ಯಾಕ್ ಟು ಗಾಡ್ ಅಂತ. ಎಲ್ಲಿ? ಜನ, ಮಹರ್ ಮತ್ತೆ ಸತ್ಯಲೋಕದಲ್ಲಿ ತುಂಬಾ ಅಡ್ವಾನ್ಸ್ ಆದ ಡಿವೋಟೀಸ್ ಇದ್ದಾರೆ ಅಂತ. ಹಾಗಾಗಿ ಈ ಲೋಕ ಹೊರತಾಗಿ ಉಳಿದೆಲ್ಲ ಜಲಪ್ರಳಯದಲ್ಲಿ ವಿಲಯ ಆಗ್ತದೆ. ಓಕೆ, ವರಾಹ ಅವತಾರ ದರ್ಶನವಾಯಿತು. ಮೇಲೆ ಸೂಚಿಸಿದ ಗ್ರಹಗಳ ನಿವಾಸಿಗಳು ಈ ವಿಶಿಷ್ಟ ವರಾಹ ಅವತಾರವನ್ನು ಕಂಡರು. ನೋಡಿ, ಅವರಿಗೆ ಕಾಣ್ಲಿಕ್ಕೆ ಆಯ್ತು. ಯಾರಿಗೆ? ಜನ, ಮಹರ್ ಮತ್ತು ಸತ್ಯಲೋಕದವರಿಗೆ ವರಾಹ ಅವತಾರವನ್ನು ಕಾಣ್ಲಿಕ್ಕೆ ಆಯ್ತು. ನೋಡಿ, ಭಗವಂತನ ಕಾಣ್ಲಿಕ್ಕೆ ಆಗುವುದಂದ್ರೆ ಸುಲಭದ ಕೆಲಸ ಅಲ್ಲ. ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಬೇಕು. ಪ್ರಭುಪಾದ ಹೇಳುವಂತದ್ದು ಭಗವಂತನ ನೋಡ್ಲಿಕ್ಕೆ ಆಗುವಂತದ್ದು ಸುಲಭದ ಕೆಲಸ ಅಲ್ಲ. ಪ್ರಭುಪಾದ ಹೇಳುವಂತದ್ದು ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟ್ ಯು ಡಿಸರ್ವ್ ಅಂಡ್ ಡಿಸೈರ್ ಅಂದ್ರೆ ನಮ್ಗೆ ಅರ್ಹತೆ ಇರ್ಬೇಕಂತೆ, ಮತ್ತೆ ನಾವು ಇಚ್ಛಿಸ್ಬೇಕಂತೆ. ಈಗ ನಮ್ಗೆ ಭಗವಂತನ ನೋಡ್ಲಿಕ್ಕೆ ನಮ್ಗೆ ಇಚ್ಛೆ ಉಂಟು, ಅರ್ಹತೆ ಇಲ್ಲ. ಆಪೋಸಿಟ್, ಕ್ವೈಟ್ ಆಪೋಸಿಟ್. ಆದ್ರೆ ಇಲ್ಲಿ ಹಾಗೆ ಅಲ್ಲ. ಭಗವಂತನ ನೋಡುವಂತವರಿಗೆ ಅರ್ಹತೆ ಇತ್ತು, ಅದಕ್ಕೆ ಅವರಿಗೆ ಕಂಡಿತು. ಸುಲಭದಲ್ಲಿ ಕಾಣುವುದಲ್ಲ. ಭಗವಂತ ಹಾಗೆ ಎಲ್ಲರಿಗೂ ಸುಲಭದಲ್ಲಿ ಕಾಣುವಂತ ಎಂತ ಹೇಳುವಂಥದ್ದು, ಭಗವಂತ ಕಾಣಿಸುವುದಿಲ್ಲ ಹಾಗೆ. ಇದನ್ನು ನಾವು ತಿಳಿಬೇಕು. ಭಗವಂತನ ನೋಡ್ಬೇಕಿದ್ರೆ ನಮಗೆ ಅರ್ಹತೆ ಇರಬೇಕು. ಇವರಿಗೆ ಇತ್ತಂತೆ ಅರ್ಹತೆ. ಯಾರಿಗೆ? ಮೇಲೆ ಸೂಚಿಸಿದ ಗ್ರಹಗಳ ನಿವಾಸಿಗಳು ಈ ವಿಶಿಷ್ಟ ವರಾವತಾರವನ್ನು ಕಂಡರು. ಮೈತ್ರೇಯ ಋಷಿಗಳು ಬೇರೆ ಬೇರೆ ಪ್ರಳಯಗಳಲ್ಲಿನ ಉಭಯ ವರಾವತಾರಗಳನ್ನು ಸಂಯೋಜಿಸಿ ಸಾರಾ ಸಂಕ್ಷೇಪವಾಗಿ ಅದನ್ನು ವಿದುರನಿಗೆ ತಿಳಿಸ್ತಾರೆ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಸೂಚನೆ ಮಾಡಿ. ಬೇರೆ ಬೇರೆ ಇದರಲ್ಲಿ ಉಂಟು, ಅದನ್ನು ಈ ರೀತಿ ಹೇಳಿದ್ದಾರೆ. ಎಸ್, ಶ್ಲೋಕ 32ಕ್ಕೆ ಹೋಗುವ. ಜಗಾನ ವೃಂದಾನಂ ಅಸಹ್ಯ ವಿಕ್ರಮಂ ಸಲೀಲಯ ಇವಂ ಮೃಗವ್ರಾಟ್ ಇವ ಅಂಬಸಿ ತತ್ರಕ್ತ ಪಂಕ ಅಂಕಿತ ಗಂಡತುಂಡ ಯಥಾ ಗಜೇಂದ್ರ ಜಗತಿ ವಿಬಿಂದನ್. ಓಕೆ, ಅನುವಾದ. ಅನಂತರ ಭಗವಾನ್ ವರಾಹನು ಸಿಂಹವು ಆನೆಯೊಂದನ್ನು ಸಂಹರಿಸುವಂತೆ ಜಲಸಾಗರದೊಳಗೆ ರಾಕ್ಷಸರನ್ನು ಸಂಹಾರ ಮಾಡಿದನು. ಭಗವಂತನ ಕಪೋಲಗಳು ಮತ್ತು ನಾಲಗೆಯು ಕೆಮ್ಮಣ್ಣಿನ ಭೂಮಿಯನ್ನು ಬಗೆದು ಆನೆಯು ಕೆಂಪಾಗುವಂತೆ ದಾನವನ ರಕ್ತದಿಂದ ಸಿಂಚಿತವಾಯಿತು. ಅದರ ನಂತರ ಈಗ ಭಗವಂತ ಎಂತ ಮಾಡ್ತಾನೆ? ಹಿರಣ್ಯಾಕ್ಷನನ್ನು ಕೊಲ್ತಾನೆ. ಹೇಗೆ ಅಂದ್ರೆ, ಸಿಂಹ ಆನೆಯನ್ನು ಕೊಂದಾಗೆ, ಇಲ್ಲಿ ಹಿರಣ್ಯಾಕ್ಷನನ್ನು ಕೊಲ್ತಾನೆ. ಮತ್ತೆ ಎಂತ ಹೇಳ್ತಾರೆ? ಭಗವಂತನ ಕಪೋಲಗಳು ಮತ್ತು ನಾಲಗೆಯು, ಕಪೋಲ ಮತ್ತೆ ನಾಲಗೆ, ಕಪೋಲ ಅಂದ್ರೆ ಚೀಕ್ಸ್, ನಾಲಗೆ, ಕೆಮ್ಮಣ್ಣಿನ ಭೂಮಿಯನ್ನು ಬಗೆದ ಆನೆಯು ಕೆಂಪಾಗುವಂತೆ ದಾನವನ ರಕ್ತದಿಂದ ಸಿಂಚಿತವಾಯಿತು. ಅಂದ್ರೆ ಹಿರಣ್ಯಾಕ್ಷನ ಕೊಂದಲ್ಲ, ಹಾಗಾಗಿ ಅವ ಕೆಂಪಾಯಿತಂತೆ. ಆನೆ ಕೆಂಪಾಗುವಂತ ದಾನವನ ರಕ್ತದಿಂದ ಸಿಂಚಿತವಾಯಿತು. ಶ್ಲೋಕ 33. ಹರೇ ಕೃಷ್ಣ. ಎಸ್, ಕಮಾಲ ನೀಲಂ ಶಿತದಂತ ಕೋಟ್ಯ ಕ್ಷಮಾಂ ಉತ್ಕ್ಷಿಪಂತಂ ಗಜಲೀಲಯ ಅಂಗ ಪ್ರಜ್ಞಾಯ ಅಂಜಲಯ ಅನುವಾಕ್ಯೆ ವಿರಿಂಚಿ ಮುಖ್ಯ ಉಪತಸ್ತು ಈಶಂ. ಅನುವಾದ ಬೈ ಸ್ವಾಮಿ ಶೀಲ ಪ್ರಭುಪಾದ. ಭಗವಂತನು ಆನೆಯಂತೆ ಕ್ರೀಡಿಸುತ್ತಾ ಪೃಥ್ವಿಯನ್ನು ತನ್ನ ಕೋರೆಗಳ ಡೊಂಕು ತುದಿಗಳ ಮೇಲೆ ಹಿಡಿದಿರಿಸಿದನು. ಆಗ ಅವನು ತಮಾಲಾ ವೃಕ್ಷದೋಪಾದಿ ನೀಲಿಯ ಬಣ್ಣವನ್ನು ತಳೆದನು. ಬ್ರಹ್ಮನ ನೇತೃತ್ವದಲ್ಲಿ ಋಷಿಗಳೆಲ್ಲರೂ ಅವನನ್ನು ದೇವೋತ್ತಮ ಪುರುಷನೆಂದು ಅರ್ಥ ಮಾಡಿಕೊಂಡರು. ಅವರೆಲ್ಲರೂ ಭಗವಂತನಿಗೆ ಗೌರವಯುತ ಪ್ರಣಾಮಗಳನ್ನು ಸಲ್ಲಿಸಿದರು. ಎಸ್, ಈಗ ಇಲ್ಲಿ ನಾವೊಂದು ತಿಳಿಯಬೇಕು ಅಂತಂದ್ರೆ, ಇಲ್ಲಿ ಭಗವಂತ ನೀಲಿಯ ಬಣ್ಣವನ್ನು ಇಲ್ಲಿ ತಳೆದನು.
ಶ್ಯಾಮ, ನೀಲಿ ಬಣ್ಣ. ಹೀಗೆ ಎಂತಾಯ್ತು ಅಂದ್ರೆ ನೋಡಿ, ಬ್ರಹ್ಮನ ನೇತೃತ್ವದ ಋಷಿಗಳೆಲ್ಲರೂ ಅವನ ದೇವೋತ್ತಮ ಪುರುಷನ ಅರ್ಥ ಮಾಡಿಕೊಂಡರು. ಅವರೆಲ್ಲರೂ ಭಗವಂತನಿಗೆ ಗೌರವಯುತ ಪ್ರಣಾಮಗಳು ಸಲ್ಲಿಸಿದರು. ಈಗ ಅಂದ್ರೆ ಈಗ ಭಗವಂತ ಇಲ್ಲಿ ಅವರಿಗೆ ಫಸ್ಟ್ ಆಫ್ ಆಲ್ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು, ಇವ ವರಾವತಾರ ತಾಳಿದ್ರು ಕೂಡ ಇದು ದೇವೋತ್ತಮ ಪುರುಷ ಅಂತ ಗೊತ್ತುಂಟು. ರೂಪದ ಹೇಳುವುದು ಡಿವೋಟೀಸ್ ಆಲ್ವೇಸ್ ರಿಮೆಂಬರ್ ಕೃಷ್ಣ. ಯಾವಾಗಲೂ ಅವ್ರು ಮರೆಯುವುದಿಲ್ಲ ಅಂದ್ರೆ ಭಕ್ತರು. ಅದೇ ರೀತಿ ಇಲ್ಲಿ ಶುದ್ಧ ಭಕ್ತರು ಹೇಗಿರ್ತದೆ ಅಂದ್ರೆ, ಈಗ ಎಕ್ಸಾಂಪಲ್ ನಾವು ಬಲಿ ಮಹಾರಾಜ್ ಗೊತ್ತಿತ್ತು ವಾಮನ ಬೇರೆ ಯಾರಲ್ಲ ಕೃಷ್ಣ ಅಂತ. ಆದ್ರೆ ಶುಕ್ರಾಚಾರ್ಯರಿಗೆ ಲೇಟ್ ಫ್ಲಾಶ್ ಆಯ್ತು. ಅದು ಹೇಳುವಂಥದ್ದು ಶುದ್ಧ ಭಕ್ತರು ಯಾವಾಗಲೂ ಗುರುತು ಹಿಡಿತಾರೆ ಅಂದ್ರೆ ಯಾರನ್ನು? ಭಗವಂತನ. ಅದೇ ರೀತಿ ಇಲ್ಲಿ ಕೂಡ ವರ ಬೇರೆ ಅಲ್ಲ ಕೃಷ್ಣನ ಇನ್ಕಾರ್ನೇಷನ್. ಹಾಗಾಗಿ ಇಲ್ಲಿ ಭಗವಂತ ಎಂತ ಮಾಡ್ತಾನೆ? ಭಗವಂತ ತನ್ನ ಶುದ್ಧ ಭಕ್ತರಿಗೋಸ್ಕರ ಇಲ್ಲಿ ನೀಲಿಯ ಬಣ್ಣವನ್ನು ತಳೆದನು, ಬ್ಲೂಯಿಶ್ ಕಾಂಪ್ಲೆಕ್ಷನ್. ಶ್ಯಾಮ ಸುಂದರ ಬ್ಲ್ಯಾಕ್, ನೀಲಿ ಬಣ್ಣವನ್ನು ತಳೆದ. ಆಗ ಅವನು ತಮಲಾ ವೃಕ್ಷೋದವಾದಿ ನೀಲಿಯ ಬಣ್ಣವನ್ನು ತಳೆದನು. ಬ್ರಹ್ಮನ ನೇತೃತ್ವದ ಋಷಿಗಳೆಲ್ಲರೂ ಅವನನ್ನು ದೇವೋತ್ತಮ ಪುರುಷ ಎಂದು ಅರ್ಥ ಮಾಡಿಕೊಂಡರು. ನೋಡಿ, ಎಲ್ಲರಿಗೂ ಎಸ್. ಯಾಕೆಂದ್ರೆ ಭಗವಂತ ಈ ನೀಲಿಯ ಫಾರ್ಮ್ ಅನ್ನು ಎಲ್ಲರಿಗೂ ತೋರಿಸುವುದಿಲ್ಲ. ಇದು ನಾವು ಅರ್ಥ ಮಾಡ್ಬೇಕು. ಭಗವಂತ ಈಗ ವರ ರೂಪದಲ್ಲಿ ಬಂದರೂ ಕೂಡ ಅವನ ಕೆಲಸ ಮುಗಿಸಿದ ಕೂಡಲೇ ಇಮಿಡಿಯೇಟ್ ಅವನ ಶುದ್ಧ ಭಕ್ತರಿದ್ದಾರೆ. ಹಾಗಾಗಿ ಭಗವಂತ ಎಂತ ಮಾಡಿದ? ಅಲ್ಲಿ ನೀಲಿಯ ಬಣ್ಣವನ್ನು ತಾಳಿದ. ಭಗವಂತನಿಗೆ ಯಾವ ಬಣ್ಣ ಕೂಡ ತಾಳ್ಬೋದು. ಕಪ್ಪಿನ ಬಣ್ಣ, ನೀಲಿ ಬಣ್ಣ, ಬಿಳಿಯ ಬಣ್ಣ, ಯಾವ ಬಣ್ಣ ಕೂಡ ತಾಳ್ಬೋದು. ಯಾಕೆಂದ್ರೆ ಅವ ಕಂಪ್ಲೀಟ್ ಸ್ವರಾಟ್. ಅವನನ್ನು ನಾವು ಈ ಬಣ್ಣದಲ್ಲಿ ಬನ್ನಿ, ಇದರಲ್ಲಿ ಬನ್ನಿ ಆಗಿ ಹೇಳುವಾಗಿಲ್ಲ. ಅದು ಅವನ ಚಾಯ್ಸ್. ಪ್ರಭುಪಾದ ಹೇಳುವಂಥದ್ದು, when we come to this material world, we don't have choice ಅಂದ್ರೆ ನಮ್ಗೆ ಚಾಯ್ಸ್ ಇಲ್ಲ. we are forced to come to this mother, to this father. ನಾವು ಫೋರ್ಸ್ಫುಲ್ ಆಗಿ ನಮಗೆ ಸಿಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಈ ತಂದೆ ಬೇಕು, ಈ ತಾಯಿ ಬೇಕಂತ. ಯಾಕೆಂದ್ರೆ ನಾವು ಬದ್ಧ ಜೀವಿಗಳು. ಭಗವಂತ ಹಾಗೆ ಅಲ್ಲ. he can choose. ಭಗವಂತನಿಗೆ ಸಿಲೆಕ್ಟ್ ಮಾಡಬಹುದು, ಅವನಿಗೆ ಎಂತ ಬೇಕಾದ್ರೂ ಸಿಲೆಕ್ಟ್ ಮಾಡಬಹುದು. ಯಾಕೆಂದ್ರೆ ಅವ ದೇವೋತ್ತಮ ಪುರುಷ. ಹಾಗಾಗಿ ನಾವು ಯಾಕೆ ಅವ ಹೀಗೆ ಬಂದ ಹೇಳುವಾಗಿಲ್ಲ. ಅದು ಅವನ ವಿಷಯ. ಅವ ಹೇಗೆ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಕಂಪ್ಲೀಟ್ ಸ್ವರಾಟ್. ಹಾಗೆ ಆದ್ರೆ ಭಗವಂತನಿಗೆ ನೋಡಿ, ಭಗವಂತ ಈ ಫಾರ್ಮ್ ಅನ್ನು ಯಾಕೆ ಇಲ್ಲಿ ನೀಲಿ ಬಣ್ಣವನ್ನು ಯಾಕೆ ತಳೆದನು? ಯಾಕೆಂದ್ರೆ ಭಕ್ತರನ್ನು ಪ್ಲೀಸ್ ಮಾಡ್ಲಿಕ್ಕೆ. ಭಗವಂತ ಇರುವಂಥದ್ದು ಅದಕ್ಕೆ. ಭಗವಂತನ ಗುರಿ ಅಂತಂದ್ರೆ, ಭಗವಂತನ ಇಚ್ಛೆ ಅಂತಂದ್ರೆ ಅವನ ಭಕ್ತರನ್ನು ಪ್ಲೀಸ್ ಮಾಡುವಂತ. ಇದವನ ಎಂತ ಹೇಳುವಂಥದ್ದು, ಭಗವಂತನ ಗುರಿ. ಭಗವಂತನಿಗೆ ಈ ಗುರಿ ಬಿಟ್ಟು ಬೇರೆ ಯಾವುದಿಲ್ಲ. ಆದ್ರೆ ಯಾವ ಭಕ್ತರು? ಶುದ್ಧ ಭಕ್ತರು. ಹಾಗಾಗಿ ಅವರನ್ನು ಪ್ಲೀಸ್ ಮಾಡುವುದರಿಂದ ಭಗವಂತನಿಗೆ ಈ ಟೇಸ್ಟಿಂಗ್ ರಸ, ಮೆಲೋ, ಅದರಲ್ಲಿ ಒಂದು ಟೇಸ್ಟ್ ಉಂಟು, ರಸ ಉಂಟು. ಭಗವಂತನ ಭಕ್ತರಿಗೆ ಬೆಂಡಾಗುವಂಥದ್ದು, ಭಗವಂತನ ಶುದ್ಧ ಭಕ್ತರನ್ನು ಪ್ಲೀಸ್ ಮಾಡುವಂಥದ್ದು, ಇದರಲ್ಲಿ ಒಂದು ಮೆಲೋ ಉಂಟು. ನಮ್ಗೀಗ ಮೆಲೋ ಅಂತಂತ ಅರ್ಥ ಆಗುದಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಆ ಟ್ರಾನ್ಸ್ಡೆಂಟಲ್
ಹ್ಯಾಪಿನೆಸ್ ಅನ್ನು ನೋಡ್ಲಿಲ್ಲ. ದಿವ್ಯವಾದ ಸುಖ, ಇದಕ್ಕೆ ಇದು ದಿವ್ಯವಾದ ಸುಖ. ಈಗ ನಾವೆಂತಂದ್ರೆ ಭೌತಿಕ ಸುಖದಲ್ಲಿ ಇದ್ದೇವೆ, ನಾವು ಕೂಡ ಪ್ಲೀಸ್ ಮಾಡ್ತಾ ಇದ್ದೇವೆ, ನಾವು ಭೌತಿಕ ರಿಲೇಷನ್ ಅಲ್ಲಿ ಎಲ್ಲರನ್ನು ಪ್ಲೀಸ್ ಮಾಡ್ತಾ ಇದ್ದೇವೆ, ನಮ್ಗೆ ಅದರಲ್ಲಿ ಒಂದು ಹ್ಯಾಪಿನೆಸ್ ಉಂಟು, ಆದ್ರೆ ಅದು ಭೌತಿಕ ಹ್ಯಾಪಿನೆಸ್, ಆಧ್ಯಾತ್ಮಿಕ ಅಲ್ಲ. ಆದ್ರೆ ಇಲ್ಲಿ ಬರುವಂತದ್ದು ಭಗವಂತಂದು ಭೌತಿಕ ಅಲ್ಲ, ಭಗವಂತಂದು ಆಧ್ಯಾತ್ಮಿಕ, ದಿವ್ಯವಾದದ್ದು. ಹಾಗಾಗಿ ಭಗವಂತ ಯಾವುದನ್ನು ಕೂಡ ಮಾಡಿದ್ರು ಕೂಡ ಭಗವಂತನ ಭಕ್ತರನ್ನು ಪ್ಲೀಸ್ ಮಾಡ್ಲಿಕ್ಕೆ ಮಾಡುವಂಥದ್ದು. ಭಗವಂತ ಮಾಡುವಂಥದ್ದು ಭಗವಂತನ ಭಕ್ತರನ್ನು ಹೇಗೆ ನಾನು ಖುಷಿ ಪಡಿಸುವಂಥದ್ದು. ಭಗವಂತನ ಭಕ್ತರು ಕೂಡ ಹಾಗೆ, ಭಗವಂತನ ಭಕ್ತರಿರುವಂಥದ್ದು ಭಗವಂತನನ್ನು ಖುಷಿ ಪಡಿಸ್ಲಿಕ್ಕೆ. ಹಾಗಾಗಿ ಭಗವಂತ ಖುಷಿಯಲ್ಲಿ ನೋಡುವಾಗ ಅವರಿಗೆ ಇನ್ನೂ ಜಾಸ್ತಿ ಖುಷಿ ಆಗ್ತದೆ, ಆ ಖುಷಿಯನ್ನು ಭಗವಂತ ನೋಡುವಾಗ ಇನ್ನೂ ಜಾಸ್ತಿ ಖುಷಿ ಆಗ್ತದೆ. ರೆಸಿಪ್ರೊಕೇಶನ್ ಟೋಟಲಿ. ಹಾಗೆ ಇಲ್ಲಿ ಭಗವಂತ ನೀಲಿ ಬಣ್ಣವನ್ನು ತಾಳ್ತಾನೆ. ಯಾಕೆ ತಾಳುವಂಥದ್ದು? ಯಾಕೆಂದ್ರೆ ಅಲ್ಲಿದ್ದಾರೆ ಎಲ್ಲರೂ ಭಗವಂತನ ಭಕ್ತರು. ಅವರಿಗೆ ಇಮಿಡಿಯೇಟ್ ಎಂತ ಆಗ್ತದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತುಂಟು ವರ ಮಾಮೂಲಿ ಜನ ಅಲ್ಲ, ಭಗವಂತ ಅದು ದೇವತಾಂಬರವಂಶ ಅಂತ ಗೊತ್ತುಂಟು. ಅದು ಕೂಡ ಅವರನ್ನು ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಭಗವಂತ ಈ ರೀತಿ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಆಗ ಅವನು ಕಮಲಾ ವೃಕ್ಷವಾದ ನೀಲಿಯ ಬಣ್ಣವನ್ನು ತಳೆದನು. ಬ್ರಹ್ಮನ ನೇತೃತ್ವದಲ್ಲಿ ಋಷಿಗಳೆಲ್ಲರೂ ಅವನನ್ನು ದೇವೋತ್ತಮ ಪುರುಷನೆಂದು ಅರ್ಥ ಮಾಡಿಕೊಂಡರು. ನೋಡಿ, ಎಲ್ಲರಿಗೂ ಅರ್ಥ ಆಯ್ತು, ಕೃಷ್ಣ ಇದು ಬೇರೆ ಯಾರಲ್ಲ, ದೇವೋತ್ತಮ ಪರಮಪುರುಷ ಅಂತ. ಅವರೆಲ್ಲರೂ ಇಮಿಡಿಯೇಟ್ ಪ್ರಣಾಮ, ಭಗವಂತನ ಗೌರವಯುತ ಪ್ರಣಾಮವನ್ನು ಸಲ್ಲಿಸಿದರು. ಹಾಗಾಗಿ ಇದು ಜೀವಿಯ ಸಹಜ ಸ್ಥಿತಿ. ಈಗ ಪ್ರಭುಪಾದ ಹೇಳುವಂಥದ್ದು, ಭೌತಿಕ ಲೋಕದಲ್ಲಿ ಜೀವಿಯು ಭಗವಂತನನ್ನು ಅನುಕರಣೆ ಮಾಡಲಿಕ್ಕೆ, ಇಮಿಟೇಷನ್ ಮಾಡಲಿಕ್ಕೆ ಇಚ್ಛೆ. ಯಾಕೆ ನಾವು ಭಗವಂತನಿಗೆ ಪ್ರಣಾಮ ಮಾಡುವುದಿಲ್ಲ? ಯಾಕೆಂದ್ರೆ ನನಗೆ ಎಲ್ಲರೂ ಪ್ರಣಾಮ ಮಾಡಬೇಕು, ಇದು ಇಚ್ಛೆ. ಪ್ರಭುಪಾದ ಹೇಳುವಂಥದ್ದು, ದಿಸ್ ಈಸ್ ಎಂತ ಮಾಯಾವಾದಿಗಳ ನೆಲೆ. ಮಾಯಾವಾದಿಗಳು ಹೇಗೆ ಅಂದ್ರೆ, ಎಸ್ ನಾನು ದೇವರಾಗಬೇಕು, ನಾನು ಭೋಗ್ತಾರ. ಆದ್ರೆ ಭಕ್ತನ ಇದು ಸಹಜ ಸ್ವಭಾವ, ನ್ಯಾಚುರಲ್ ಟೆಂಡೆನ್ಸಿ, ಇಮಿಡಿಯೇಟ್ ಆಗಿ ಪ್ರಣಾಮ ಮಾಡುವಂಥದ್ದು ಭಗವಂತನಿಗೆ. ಮತ್ತೆ ಭಗವಂತನನ್ನು ಗ್ಲೋರಿಫೈ ಮಾಡುವಂಥದ್ದು, ಭಗವಂತನನ್ನು ಹೊಗಳುವಂಥದ್ದು, ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು, ಭಗವಂತನ ಹತ್ರ ಕ್ಷಮೆ ಕೇಳುವಂಥದ್ದು, ಮತ್ತೆ ಭಗವಂತನ ಹತ್ರ ಬೇಡುವಂಥದ್ದು. ಎಂತ? ಭಕ್ತಿಯಲ್ಲಿ ನನ್ನನ್ನು ಕಾನ್ಸ್ಟೆಂಟ್ ಆಗಿ ನಿಮ್ಮ ಪಾದದ ಅಡಿಯಲ್ಲಿ ನನ್ನನ್ನು ಇಡಿ, ಇದು ಬೇಡುವಂಥದ್ದು, ಇದು ಪ್ರಾರ್ಥನೆ. ಹಾಗಾಗಿ ಇದು ಭಕ್ತನಿಗೆ ಇದು ನ್ಯಾಚುರಲ್ ಆಗಿ ಬರ್ತದಂತೆ. ನ್ಯಾಚುರಲ್ ಹೇಗೆ ಅಂದ್ರೆ, ಈ ನಾಯಿ, ಹೆಚ್ಚಿನವ್ರು ನಾಯಿಯನ್ನು ಇಡ್ತಾರೆ. ಈಗ ಹಿಂದೆ ಕೂಡ ನಾಯಿಯನ್ನು ಇಡ್ತಾ ಇದ್ರು. ಆದ್ರೆ ನಾಯಿ ಅಂತಂದ್ರೆ ನಾಯಿಗೆ ಒಂದು ಪ್ಲೇಸ್ ಉಂಟು, ಮನೆ ಹೊರಗೆ, ಮನೆ ಒಳಗೆ ಹೋಗ್ಲಿಕ್ಕಿಲ್ಲ ನಾಯಿ. ಯಾವಾಗ ಮನೆ ಒಳಗೆ ಹೋಯಿತು ಅದು ನಾನ್ ಸೆನ್ಸ್, ಅದು ಇನ್ನೊಂದು ಮಾತಿಲ್ಲ, ಒಬ್ಬರು ಹೇಳ್ತಾರೆ. ಹಾಗೆ ನಾಯಿಯನ್ನು ಹಿಂದಿನ ಕಾಲದಲ್ಲಿ 4-5 ಎಕರೆ ಜಾಗಿಗೆ ಒಂದು ನಾಯಿ ಇರ್ತದೆ. ನಾಯಿ ಯಾರು ಕಳ್ಳರು ಬರದಾಗಿ ನೋಡುವಂಥದ್ದು. ಹಾಗೆ ಈಗ ಒಂದು ನಾಯಿಯನ್ನು ಸಾಕ್ತಾರೆ. ಈಗ ನಾವು ಪ್ರೆಸೆಂಟ್ ಡೇ ನಾಯಿಯನ್ನು ನೋಡುವ. ನಾಯಿ ಅಂತಂದ್ರೆ ಅವ ಯಜಮಾನ ಹೇಳಿದಾಗೆ ಮಾಡ್ತಾನೆ. ಯಜಮಾನ ಹೇಳಿದಾಗೆ ಮಾಡ್ತಾನೆ, ಯಾಕೆಂದ್ರೆ ಆ ರೀತಿ ಟ್ರೈನ್ ಆಗಿದೆ ನಾಯಿಗೆ. ಅದೇ ರೀತಿ ಇದನ್ನು ಯಾಕೆ ನಾನು ಎಕ್ಸಾಂಪಲ್ ಹೇಳಿದೆ, ಅದೇ ರೀತಿ ನಾವು ಕೂಡ ಅದೇ ರೀತಿ ಭಗವಂತನು ನಾವು ನಾಯಿ ತರ ಇರ್ಬೇಕಂತೆ. ಭಗವಂತ ಹೇಳಿದನ್ನು ನಾವು ಮಾಡ್ಬೇಕು ಅಷ್ಟೇ. ಹಾಗಾಗಿ ನಾವು
ಪ್ರಭುಪಾದ್ ಮತ್ತೆ ಕೃಷ್ಣನಿಗೆ ನಾವು ನಾಯಿ ಆಗ್ಬೇಕು. ಸಿಂಪಲ್. ಹೇಳಿದಾಗೆ ನಾವು ಎಂತ ಶಾಸ್ತ್ರ ಹೇಳ್ತಾ ಉಂಟು ಅದನ್ನು ನಾವು ಮಾಡ್ತಾ ಹೋಗ್ಬೇಕು. ಇದರಲ್ಲಿ ನಮ್ಗೆ ಸಕ್ಸಸ್ ಸಿಗುವಂತದ್ದು. ಹಾಗಾಗಿ ಇಲ್ಲಿ ಶುದ್ಧ ಭಕ್ತರು ನೋಡಿ ಎಂತಾಯ್ತಂದ್ರೆ ಅವರು ಇಮಿಡಿಯೇಟ್ ಆಗಿ ಭಗವಂತನಿಗೆ ಗೌರವಿತ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಇದು ನಮ್ಮ ನ್ಯಾಚುರಲ್ ಟೆಂಡೆನ್ಸಿ. ಈಗ ಎಂತಾಗಿದೆ ಅಂದ್ರೆ ಈ ನ್ಯಾಚುರಲ್ ಟೆಂಡೆನ್ಸಿ ಇಲ್ಲ. ಇದು ಭಗವಂತನಿಗೆ ಪ್ರಣಾಮ ಮಾಡುವಂಥದ್ದು ಹೇಗಂದ್ರೆ 9ನೇ ಅಧ್ಯಾಯದ 34ನೇ ಶ್ಲೋಕ ಮತ್ತೆ 9ನೇ ಅಧ್ಯಾಯದ್ದು 18ನೇ ಅಧ್ಯಾಯದ್ದು 65ನೇ ಶ್ಲೋಕ. ಮನ್ಮನ ನನ್ನನ್ನು ಚಿಂತಿಸು, ಮದ್ಭಕ್ತೋ ನನ್ನ ಭಕ್ತನಾಗು, ಮದ್ಯಾಜಿ ನಂಗೆ ಪೂಜೆ ಮಾಡು, ಮಾಂ ನಮಸ್ಕರು ನನಗೆ ನಮಸ್ಕಾರ ಮಾಡು. ಕೃಷ್ಣ ಹೇಳ್ತಾನೆ, 2 ಬಾರಿ ಹೇಳ್ತಾನೆ. ಈಗ ಪ್ರಭುಪಾದ್ ಇದನ್ನು ಮಾಡಿದ್ದಾರೆ. ಮನ್ಮನ ಚಾಂಟಿಂಗ್, ಮದ್ಭಕ್ತೋ ಕೃಷ್ಣನ ಭಕ್ತನಾಗ್ಲಿಕ್ಕೆ, ಮದ್ಯಾಜಿ ಕೃಷ್ಣನಿಗೆ ಪೂಜೆ ಮಾಡ್ಲಿಕ್ಕೆ ಪ್ರಭುಪಾದ್ ಎಂತ ಹೇಳಿದ್ರು, ಗೌರವನಿತಾಯಿ ಜಗನ್ನಾಥ್ ಬಲದೇವ್ ಸುಭದ್ರ ರಾಧಾಕೃಷ್ಣ ಡಿಟೀಸ್ ಕೊಟ್ಟಿದ್ದಾರೆ. ಮಾಂ ನಮಸ್ಕರು 80 ವರ್ಷದವರು ಅವರು ಅಡ್ಡ ಬೀಳ್ತಾ ಇದ್ರು. ಹಾಗಾಗಿ ಪ್ರಭುಪಾದ್ ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಈಗ ಜನರಿಗೆ, ಕಲಿಯುಗದವರಿಗೆ ಜನರಿಗೆ ಭಗವಂತನಿಗೆ ಪ್ರಣಾಮ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ. ಈಗ ನಾನು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದನ್ನೊಬ್ಬ ಕ್ಲಾಸ್ಮೇಟ್ ಅಲ್ಲ, ನಾವು ಒಟ್ಟಿಗೆ ಇದ್ದದ್ದು ಸಣ್ಣದಿಂದ ಒಟ್ಟಿಗೆ. ನನ್ನ 1 ವರ್ಷ ಜೂನಿಯರ್ ಅವ. ಈಗ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದಾನೆ, ಅಂದ್ರೆ ಬ್ಯಾಂಕಲ್ಲಿ. ಉನ್ನತ ಮಟ್ಟದ ಅಂದ್ರೆ ಈಗ ಸಣ್ಣ ಪ್ರಾಯವನಿಗೆ, ನನಗಿಂತ 1-2 ವರ್ಷ ಸಣ್ಣವ. ಹಾಗಾಗಿ ಈ ಪ್ರಾಯದಲ್ಲಿ ಅವ ಅಂದ್ರೆ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಈಗ ಇನ್ನೊಂದು 20-25 ವರ್ಷದಲ್ಲಿ ಅವ ದೊಡ್ಡ ಹುದ್ದೆಗೆ ಹೋಗ್ತಾನೆ. ಹಾಗಾಗಿ ಇದು ಭೌತಿಕ. ನಾನು ಯಾಕೆ ಹೇಳಿದೆ ಅಂದ್ರೆ 2014 ನಾನು ಅವನನ್ನು ಟೆಂಪಲ್ಗೆ ಕರೆಸಿದ್ದೆ. ಆಗ ಭಾನು ಮಹಾರಾಜ್ ಬಂದಿದ್ರು, ಇಸೋಲಿನಸ್ ಭಾನು ಮಹಾರಾಜ್ ಬಂದಿದ್ರು. ಹಾಗೆ ಅವ ಬಂದು ನಾನು ಅಡ್ಡ ಬಿದ್ದೆ. ಫಸ್ಟಿಗೆ ಪ್ರಭುಪಾದಿಗೆ ಅಡ್ಡ ಬಿದ್ದೆ, ಮತ್ತೆ ಡಿಟೀಸ್ಗೆ ಅಡ್ಡ ಬಿದ್ದೆ. ನಾನು ಎದ್ದ ಕೂಡಲೇ ಅವ ಅಡ್ಡ ಬೀಳಲಿಲ್ಲ. ಅಡ್ಡ ನಾನು ಮನಸ್ಸಲ್ಲಿ ಬಿದ್ದೆ. ಹೇಗೆಂದ್ರೆ ಭಗವಂತನಿಗೆ ಅಡ್ಡ ಬೀಳುವಂತ ಸುಲಭ ಕೆಲಸ ಅಲ್ಲ. ಮಾಂ ನಮಸ್ಕರು, ಮನ್ಮನ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕರು. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ ಭಕ್ತನಿಗೆ ಅದು ನ್ಯಾಚುರಲ್ ಟೆಂಡೆನ್ಸಿ ಅಂತೆ. ಹೇಗೆ ನಾನು ಹಾಗೆ ಹೇಳಿದ್ದೇನೆ, ನಾವು ಪ್ರಭುಪಾದ್ ಮತ್ತೆ ಕೃಷ್ಣನು ನಾಯಿ. ಈಗ ಮನೆಯಲ್ಲಿ ನಾಯಿ ಇದ್ರೆ ಹೇಗಿರ್ತದೆ, ಯಜಮಾನ ಹೇಳಿದನ್ನು ಕೇಳ್ತಾ ಇರ್ತದೆ. ಅದೇ ರೀತಿ ನಾವು ಕೂಡ ಶಾಸ್ತ್ರ, ಗುರು ಸಾಧು ಶಾಸ್ತ್ರ ಮತ್ತು ಕೃಷ್ಣ ಹೇಳಿದನ್ನು ನಾವು ಕೇಳ್ತಾ ಇರ್ಬೇಕು. ಹಾಗಾಗಿ ಭಗವಂತನಿಗೆ ಪ್ರಣಾಮ ಮಾಡುವಂಥದ್ದು ಇದು ನಮ್ಮ ನ್ಯಾಚುರಲ್ ಟೆಂಡೆನ್ಸಿ. ಈಗ ಅದು ನಾವು ಮಾಡ್ತಾ ಇಲ್ಲ. ಯಾಕೆಂದ್ರೆ ನಮ್ಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ, ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ. ಈಗ ಸೋ ಕಾಲ್ಡ್ ಸಿವಿಲೈಸೇಷನ್ ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು ಎನಿಮಲಿಸ್ಟಿಕ್ ಸಿವಿಲೈಸೇಷನ್, ಪ್ರಾಣಿಗಳ ನಾಗರಿಕತೆ. ನಮಗೆ ಸೋ ಕಾಲ್ಡ್ ಸೈನ್ಸ್ ಮೇಲೆ ನಂಬಿಕೆ ಉಂಟು. ಹಾಗಾಗಿ ಇಲ್ಲಿ ಎಲ್ಲರೂ ಅವ್ರಿಗೆ ಗೊತ್ತಾಯ್ತು ನೋಡಿ. ಹೇಗೆ ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಈಗ ಒಬ್ರನ್ನದು ಕೇಳಿದ್ದು ಲಾಂಗ್ ಟೈಮ್, 2.5 years ಬ್ಯಾಕ್ ಒಬ್ರು ಕೇಳಿದ್ದು, ಯಾಕೆ ಭಗವಂತ ನಮ್ಮ ಎದುರು ಬರುವುದಿಲ್ಲ, ಭಗವಂತ ಯಾಕೆ ಬರುವುದಿಲ್ಲ? ಇದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ಬೋದು. ಒಂದು ಅಜ್ಜಿ ಕಾಡಿಗೆ ಹೋಗುವಂಥದ್ದು. ಕಾಡಲ್ಲಿ ಹೋಗಿ ಈ ಕಟ್ಟಿಗೆ ಅಂದ್ರೆ ಬಿದ್ದ ಕಟ್ಟಿಗೆ ನೋಡಿ, ಕಾಡಲ್ಲಿ ಬಿದ್ದ ಕಟ್ಟಿಗೆ ಮಾರಿ ನಮ್ಮ ಜೀವನ ಹೋಗ್ತದೆ. ಇದಕ್ಕೆ ಎಕ್ಸಾಂಪಲ್ ಅಜ್ಜಿ. ಹಾಗೆ ಅಜ್ಜಿ ಅಂತ ಮಾಡ್ತಾ ಇದ್ರು, ಎಲ್ಲ ಬಿದ್ದ ಕಟ್ಟಿಗೆಯನ್ನು ಕಟ್ಟಿ ಮೂಟೆ ಮಾಡಿ ತಲೆಯಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ಸೇಲ್ ಮಾಡಿ ಅದರಲ್ಲಿ ಅವರ ಜೀವನ ಹೋಗ್ತಾ ಇದ್ದಾನೆ. ಇದಕ್ಕೆ ಸಿಂಪಲ್ ಲಿವಿಂಗ್. ಭಗವಂತನ ವ್ಯವಸ್ಥೆ ಮಾಡ್ತಾನೆ ನಮ್ಗೆ ನೋಡಿ, ಈ ರೀತಿಯಲ್ಲಿ ಆಗ್ತದೆ. ಹಾಗೆ ಒಂದು ಅಜ್ಜಿಗೆ ಪ್ರಾಯ ಆಯಿತು. ಪ್ರಾಯ ಆಗಿ ಅಜ್ಜಿ ಕಾಡಿಗೆ ಹೋಗ್ತಾರೆ, ಮೂಟೆಯನ್ನು ತಲೆ ಮೇಲೆ ಇಡ್ತಾರೆ, ಅದು ವಾಪಸ್ ಬೀಳ್ತದೆ. ಈಗ ಅಜ್ಜಿಗೆ ವಾಪಸ್ ಬಲ ಇಲ್ಲ, ಹೆಲ್ಪ್ಲೆಸ್ ಕಂಡೀಷನ್. ಅಜ್ಜಿ ಕೂಗ್ತಾಳೆ. ಅಜ್ಜಿ ಕೂಗುವಂಥದ್ದು, ಅಜ್ಜಿ ಹೇಳುವಂಥದ್ದು ಓ ಕೃಷ್ಣ ಬಾ ಅಂತ. ಯಾಕೆಂದ್ರೆ ಆ ಅಜ್ಜಿಯ ಪ್ರೇಯರ್ಸ್ ಅಲ್ಲಿ ಸಿನ್ಸಿಯಾರಿಟಿ ಇತ್ತು. ಕೃಷ್ಣ ಅಲ್ಲಿಗೆ ಬರ್ತಾನೆ.
ಕೃಷ್ಣ ಬಂದು ಕೇಳ್ತಾನೆ, ಅಜ್ಜಿ ನಿಮ್ಗೆ ಎಂತ ಬೇಕಂತ. ಆ ಮೂಟೆಯನ್ನು ನನ್ನ ತಲೆ ಮೇಲೆ ಇಡುವನು. ಪ್ರಭುಪಾದ ಹೇಳುವಂಥದ್ದು, ಎಂತ ಮೂರ್ಖ ಅಜ್ಜಿ. ಕೃಷ್ಣ ಬಂದು ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ, ಎಂತ ಬೇಕಿದ್ರು ಕೇಳ್ಬೋದನ್ನು. ಅದು ಕೇಳಿದೆ ಅಂತ ಆ ಮೂಟೆಯನ್ನು ವಾಪಸ್ ನನ್ನ ತಲೆ ಮೇಲೆ ಇಡು. ಅದೇ ರೀತಿ ಈಗ ಯಾಕೆ ನಮ್ಮ ಎದುರು ಬರುವುದಿಲ್ಲ ಅಂದ್ರೆ ನಾವು ಕೂಡ ಇಂಥದ್ದೇ ಕೇಳ್ತೇವೆ ಭಗವಂತನ ಹತ್ರ. ಅದಕ್ಕೆ ಭಗವಂತ ನಮ್ಮ ಎದುರು ಬರುವುದಿಲ್ಲ. ನಮಗೆ ಭಗವಂತನ ಹತ್ರ ಎಂತ ಕೇಳಬೇಕು ಗೊತ್ತಿಲ್ಲ. ಇಲ್ಲಿ ಇವರು ನೋಡಿ, ಇವರೆಲ್ಲ ಭಗವಂತನನ್ನು ಗುರುತಿಸಿದರು. ಹಾಗೆ ಭಗವಂತ ಎಲ್ಲರ ಎದುರು ಈ ರೀತಿ ಅವನ ನೀಲಿಯ ಬಣ್ಣವನ್ನು ತಾಳುವುದಿಲ್ಲ. ಯಾರು ಗುರುತಿಸ್ತಾರೆ ಅವರ ಎದುರು ತಾಳ್ತಾನೆ. ಹಾಗಾಗಿ ಶುದ್ಧ ಭಕ್ತರಿಗೆ ಮಾತ್ರ ಭಗವಂತನನ್ನು ಗುರುತಿಸ್ಲಿಕ್ಕೆ ಆಗ್ತದೆ. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ, ಫಸ್ಟಿಗೆ ನಾವು ಕ್ವಾಲಿಫೈಡ್ ಆಗಬೇಕು, ಅರ್ಹತೆ ಇರಬೇಕು, ಮತ್ತೆ ನಾವು ಇಚ್ಛಿಸಬೇಕು. ಕಲಿಯುಗ ಅಂದ್ರೆ ಇಚ್ಛಿಸುವಂಥದ್ದು, ಅರ್ಹತೆ ಇಲ್ಲ. ಹಾಗಾಗಿ ಇಲ್ಲಿ ನಾವು ಈ ಶ್ಲೋಕದಿಂದ ಎಂತ ತಿಳಿಬೇಕಂದ್ರೆ, ಭಗವಂತ ರೆಡಿ ಇದ್ದಾನೆ, ಬರ್ಲಿಕ್ಕೆ ರೆಡಿ ಇದ್ದಾನೆ. ಭಗವಂತ ನಮ್ಮ ಸೇವೆಯನ್ನು ಸ್ವೀಕರಿಸಲು ರೆಡಿ ಇದ್ದಾನೆ. ಆದ್ರೆ ನಾವು ರೆಡಿ ಇದ್ದೇವಾ? ಇದು ಪಾಯಿಂಟ್, ಇದು ಕ್ವಶನ್ ಮಾರ್ಕ್. ನಾವು ಎಷ್ಟು ರೆಡಿ ಇದ್ದೇವೆ? ನಮ್ಮ ಸಿನ್ಸಿಯಾರಿಟಿ ಎಷ್ಟು ಸಿನ್ಸಿಯಾರಿಟಿ ಉಂಟು? ನಾವು ಪ್ರೀತಿಪೂರ್ವಕ ಪ್ರೇಯರ್ಸ್ ಅಂದ್ರೆ ಮಚ್ಚಿತ ಮದ್ಗತ ಪ್ರಾಣಬೋಧೆಂದು ಸಾರಿ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಾಂ ಏನಮ ಉಭಯ. ಅಂದ್ರೆ ಪ್ರೀತಿಪೂರ್ವಕದಿಂದ ನಾವು ಭಗವಂತನನ್ನು ಕರೀತಾ ಇದ್ದೇವ? ಇಲ್ಲ. ನಮ್ದು ಹೀಗೆ ಅಂದ್ರೆ ಕರ್ಮ ಮಿಶ್ರಿತ ಭಕ್ತಿ, ನಮ್ದು ಜ್ಞಾನ ಮಿಶ್ರಿತ ಭಕ್ತಿ, ಯೋಗ ಮಿಶ್ರಿತ ಭಕ್ತಿ, ನಮ್ದು ಅನನ್ಯ ಭಕ್ತಿ ಆಗಲಿಲ್ಲ. ಅನನ್ಯ ಭಕ್ತಿ ಅಂದ್ರೆ ಅಯೇತುಕಿ ಅಪ್ರತಿಹತ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ 24 ಗಂಟೆ. ಹಾಗಾಗಿ ಯಾವಾಗ ನಾವು ಅನನ್ಯ ಭಕ್ತಿ ಲೆವೆಲ್ಗೆ ಬರ್ತೇವೆ ಆಗ ಭಗವಂತ ನಮ್ಗೆ ದರ್ಶನ ಕೊಡ್ತಾನೆ. ಭಗವಂತ ರೆಡಿ ಇದ್ದಾನೆ ದರ್ಶನ ಕೊಡ್ಲಿಕ್ಕೆ, ಆದ್ರೆ ನಾವು ರೆಡಿ ಇಲ್ಲ. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳ್ಬೋದು. ಹರೇ ಕೃಷ್ಣ.